ಎಕರೆ ಯಾವಾಗ ತೆರೆ ಕಾಣುತ್ತೆ ಗೊತ್ತಾ? ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ರೆಡ್ ಎಕರೆ ತೆರೆ ಕಾಣಬೇಕಿತ್ತು. ಅದೇ ರೀತಿ ನವೆಂಬರ್ ತಿಂಗಳಲ್ಲಿ ರೆಡ್ ಎಕರೆ ತೆರೆ ಕಾಣುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಈಗಾಗಲೇ ತುಳುನಾಡಿನಾದ್ಯಂತ ತುಳು ಚಿತ್ರಗಳ ಅಬ್ಬರ ಶುರುವಾಗಿದ್ದು ಒಂದರ ಹಿಂದೊಂದರಂತೆ ಬ್ಲಾಕ್ ಬಸ್ಟರ್ ಚಿತ್ರಗಳು ತೆರೆಗೆ ಅಪ್ಪಳಿಸುತ್ತಿದೆ. ಹೀಗೆ ತೆರೆ ಕಂಡ ಚಿತ್ರಗಳನ್ನು ಪ್ರೇಕ್ಷಕರು ಅಪ್ಪಿ ಮುದ್ದಾಡಿದ್ದಾರೆ. ಹೀಗಾಗಿ ಚಿತ್ರಮಂದಿರಗಳ ಸಮಸ್ಯೆ ತಲೆದೂರಿದೆ. ಇವೆಲ್ಲವನ್ನು ಅರಿದ ರೆಡ್ ಎಕರೆ ಟೀಮ್ ಮುಂದಿನ ವರ್ಷ ಎಂಟ್ರಿ ಕೊಡೋದಾಗಿ ಅಧಿಕೃತವಾಗಿ ರಿವೀಲ್ ಮಾಡಿದೆ. ಎರಡು 2020ರಲ್ಲಿ ತೆರೆಗೆ ಅಪ್ಪಳಿಸುವುದಾಗಿ ರೆಡ್ ಎಕರೆ ಟೀಮ್ ಅಧಿಕೃತವಾಗಿ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದು ಹಲವು ಅಂತೆಕಂತೆಗಳಿಗೆ ತೆರೆ ಬಿದ್ದಂತಾಗಿದೆ. ಒಂದು ಮಾಹಿತಿಯ ಪ್ರಕಾರ ಜನವರಿ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ರೆಡ್ ಎಕರೆ ತೆರೆ ಕಾಣುತ್ತೆ ಎಂದು ಹೇಳಲಾಗ್ತಿದೆ. ಆದ್ರೆ ಇದ್ಯಾವುದನ್ನು ನಿಖರವಾಗಿ ಹೇಳುವಂತಿಲ್ಲ. ಅದೇನೇ ಇರಲಿ, ಪಕ್ಕಾ ಕಾಮಿಡಿ ಪ್ಯಾಕೇಜ್ ಆಗಿರೋ ರೆಡ್ ಎಕರೆ ಆದಷ್ಟು ಬೇಗ ತೆರೆ ಕಂಡು ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.